ರಾಜಕಾರಣಿಗಳು ಸೂಕ್ಷ್ಮ ಅಂಶಗಳನ್ನು ಬಳಸಿಕೊಳ್ತಾರೆ. ನೀರಿನ ವಿಚಾರದಲ್ಲೂ ರಾಜಕೀಯ ನಡೆಯುತ್ತಿದೆ. ನೀರಿನ ವಿಚಾರ ಇಟ್ಟುಕೊಂಡು ಆಟವಾಡ್ತಿದ್ದಾರೆ. ರಾಜಕೀಯ ಪಕ್ಷಗಳ ವಿರುದ್ಧ ನಟ ಚೇತನ್ ಗುಡುಗು. ಎತ್ತಿನಹೊಳೆ ಹೋರಾಟಕ್ಕೆ ಸಂಬಂಧಿಸಿದಂತೆ ರಾಜಕಾರಣಿಗಳ ನಡೆಯನ್ನು ನಟ ಚೇತನ್ ಅಹಿಂಸಾ ಖಂಡಿಸಿದ್ದು, ರಾಜಕಾರಣಿಗಳು ಮೈಲೇಜ್ ಪಡೆದುಕೊಳ್ಳಲು ಇಂತಹ ಸೂಕ್ಷ್ಮ ವಿಚಾರಗಳನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದಿದ್ದಾರೆ. ನೀರಿನ ವಿಚಾರದಲ್ಲೂ ರಾಜಕೀಯ ನಡೆಯುತ್ತಿದೆ ಎಂದು ನಟ ಹಾಗೂ ಸಾಮಾಜಿಕ ಕಾರ್ಯಕರ್ತ ಚೇತನ್ ರಾಜಕೀಯ ಪಕ್ಷಗಳ ವಿರುದ್ಧ ಗುಡುಗಿದ್ದಾರೆ. ಈ ಸಂಬಂಧ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನೀರು ಭಾವನಾತ್ಮಕ ವಿಚಾರ. ಮಹಿಳೆಯರು, ರೈತರು ನೀರನ್ನು ಅವಲಂಬಿಸಿದ್ದಾರೆ. ಆದ್ರೆ ನೀರಿನ ವಿಚಾರ ಇಟ್ಕೊಂಡು ರಾಜಕಾರಣಿಗಳು ಆಟ ಆಡ್ತಾರೆ. ರಾಜಕಾರಣಿಗಳು ಮೈಲೇಜ್ ತೆಗೆದುಕೊಳ್ಳುವುದಕ್ಕೆ ಈ ಸೂಕ್ಷ್ಮ ಅಂಶಗಳನ್ನು ಬಳಸಿಕೊಳ್ತಾರೆ. 3 ಪಕ್ಷದವರು ಸೇರಿ ಪರಿಸರ ಹಾಳು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಈ ವಿಚಾರವಾಗಿ ಸರ್ವ ಪಕ್ಷಗಳ ಸಭೆ ಕರೆದಿದ್ದಾರೆ. ಆ ಸಭೆಗೆ ಪರಿಸರ ತಜ್ಞರು, ಹೋರಾಟಗಾರರನ್ನು ಕರೆಯಬೇಕು. ಅಣೆಕಟ್ಟು ಕಟ್ಟುವುದರಿಂದ ಆಗುವ ಸಮಸ್ಯೆಗಳು ಎಷ್ಟಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ನಡೆಯಬೇಕು. ರಾಜ್ಯದಲ್ಲಿ ಅಂತರ್ಜಾಲ, ಮಳೆ ನೀರು ಶೇಖರಣೆ, ರಿಸೈಕಲ್ ವಾಟರ್ ಸಿಸ್ಟಮ್, ವಾಟರ್ ಲೀಕೇಜ್ ನಂತಹ ಹಲವಾರು ಸಮಸ್ಯೆಗಳಿವೆ. ಅವುಗಳನ್ನು ಮೊದಲು ಬಗೆಹರಿಸಬೇಕು ಎಂದು ನಟ ಚೇತನ್ ಹೇಳಿದ್ದಾರೆ.